ಅಂತೆ ಶುಗರ್ ಮತ್ತು ದೋಸೆ ಕೊಡು ಅಂತ ಹೇಳಿದ್ರೆ ಅವನಿಗೆ ಬಿಸ್ಕೆಟ್ ಬೇಕಂತೆ. ಅವನೇ ಹಾಕ್ತಾನಂತೆ. ಎಷ್ಟು ಜೋರಾಗಿದ್ದಾನೆ. ಒಂಜಿ ದೋಸೆ ಓಕೆ. ಮತ್ತು ಆಮೇಲೆ ಬಿಸ್ಕೆಟ್ ಸಾಕಲ್ಲ ನೋಡಿ ಅಂತೆ. ಬಿಸಿ ಬಿಸಿ ನೀರು ದೋಸೆ ರೆಡಿ ಆಯಿತು. ಇದನ್ನು ಕೊಕೊನಟ್ ಚಟ್ನಿ ಇಲ್ಲ ಬೆಲ್ಲ ತೆಂಗಿನಕಾಯಿ ಕೋಳಿ ಸಾರು ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಹಾಯ್ ಫ್ರೆಂಡ್ಸ್, ಏನು ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಸಹ ಆ್ಯಕ್ಚುಲಿ ನನಗೆ ತುಂಬ ಕೋಲ್ಡು, ತಲೆನೋವು, ಶೀತ ಎಲ್ಲ ಸಹ ಇದೆ. ಹಾಗಾಗಿ ನಂದು ವಾಯ್ಸ್ ಎಲ್ಲ ಹೋಗಿದೆ. ಈಗ ಅದಕ್ಕೆ ಒಂದು ಕಷಾಯ ಮಾಡಿ ಕುಡಿಯುವ ಅಂತ ಕಷಾಯ ಮಾಡ್ತಾ ಇದ್ದೇನೆ ಈಗ. ಆಮೇಲೆ ಎಂತ ಗೊತ್ತುಂಟಾ, ನಂದು ಎಲ್ಲರೂ ಬಂದಿದಂತೆ. ಮೊನ್ನೆನೇ ಹೇಳಿದರು ಫೋನ್ ಮಾಡಿ ತಗೊಂಡು ಬನ್ನಿ ಅಂತ. ನಾನು ಹೋಗಲಿಲ್ಲ. ಇವತ್ತು ಹೋಗುವ ಅಂತಿದ್ದೇನೆ. ಸ್ವಲ್ಪ ಹೊತ್ತು ಉದಾಸೀನ ಆಯಿತು ಹೋಗುದು ಯಾರು ಅಂತ. ಈಗ ಸಡನ್ ಎನರ್ಜಿ ಬಂತು, ಒಂದು ಕಷಾಯ ಮಾಡಿ ಕುಡಿದು ಸೀದಾ ಹೋಗುವ ಅಂತ. ಆಮೇಲೆ ನೋಡಿದರೆ ಕಾಮನ್ ಅಂತ ವೆದರಲ್ಲಿ ಎಲ್ಲರಿಗೂ ಸಹ ಶೀತ ಜ್ವರ ಕೆಮ್ಮ ಎಲ್ಲ ಸಹ. ಮತ್ತು ಮೇಯ್ನ್ ಎಂತ ಅಂದರೆ ಈಗ ಅಪ್ಪು ಇಲ್ಲಲ್ಲ, ನನಗೆ ಸ್ವಲ್ಪ ಫ್ರೀ ಸಿಗ್ತದೆ. ಅವನು ಆಫ್ಟರ್ನೂನ್ ತನಕ ಮಾತ್ರ ಸ್ಕೂಲ್ ಅವನಿಗೆ. ಅವನು ಬರೋದ್ರೊಳಗೆ ಎಲ್ಲ ಕೆಲಸ ಮುಗಿಸಿದರೆ ಆರಾಮಾಗ್ತದೆ. ಆಮೇಲೆ ಅದಕ್ಕೆ ಒಂದು ಹೋಗುವ ಅಂತ ಹೇಳಿ ಕಷಾಯ ನೋಡಿ ಆಗ್ತಾ ಉಂಟು. ಇದಕ್ಕೆ ನಾನು ಸ್ವಲ್ಪ ನೀರು ಸ್ವಲ್ಪ, ಆಮೇಲೆ ಒಂದು ಹಾಫು ಆನಿಯನ್ ಕಟ್ ಮಾಡಿ ಹಾಕಿದೆ ಸಣ್ಣದು. ಆಮೇಲೆ ಒಂಚೂರು ಶುಂಠಿ, ಬೆಲ್ಲ, ಪೆಪ್ಪರ್ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಆಮೇಲೆ ಅದರ ನೀರು ತೆಗೆದು ಸ್ವಲ್ಪ ಲಿಂಬು ಹಾಕಿದರೆ ಒಳ್ಳೆಯದಾಗ್ತದೆ. ಖಾರ ಥ್ರೋಟ್ ಇನ್ಫೆಕ್ಷನು, ಆಮೇಲೆ ಶೀತ ಎಲ್ಲ ಇದ್ದರದೆಲ್ಲ, ನೋಸ್ ಬ್ಲಾಕ್, ರನ್ನಿ ನೋಸು ಇದೆಲ್ಲ ಇದ್ದರೆ ಕಮ್ಮಿ ಆಗ್ತದೆ. ನೀವು ಸಹ ಕಮೆಂಟ್ ಮಾಡಿ ಹೇಳಿ ನೀವೇನಾದರೂ ಬೇರೆ ಆ್ಯಡ್ ಮಾಡ್ತಾಯಿದ್ರೆ. ಓಕೆ ನೋಡಿ ಅಂತೆ ಒಂದು ಕಷಾಯ ರೆಡಿ ಆಯಿತು. ಇಷ್ಟೇ ಕುಡಿಬೇಕು, ತುಂಬ ಕುಡಿಬಾರ್ದು, ತುಂಬ ಹೀಟ್ ಆಗ್ತದೆ. ಆಮೇಲೆ ಅದಕ್ಕೆ ಒಂದು ಹಾಫ್ ಲಿಂಬು ಸ್ಕ್ವೀಸ್ ಮಾಡಿ ಹಾಕ್ಕೊಳ್ಳಿ. ಎಲ್ಲ ಕಫ ಎಲ್ಲ ಇದ್ದದ್ದೆಲ್ಲ ಹೋಗ್ತದೆ. ಸ್ವಲ್ಪ ಬಿಸಿ ಬಿಸಿ ಇರೋವಾಗಲೇ ಕುಡಿದ್ರೆ ಒಳ್ಳೆಯದಾಗ್ತದೆ. ಕಷಾಯ ಕುಡಿಯೋದಕ್ಕಷ್ಟೇ. ನಾನೀಗ ಲರ್ನಿಂಗ್ ಲೈಸೆನ್ಸ್ ತರಲಿಕ್ಕೆ ಹೋಗ್ತಾ ಇದ್ದೇನೆ. ಅಂದರೆ ನಮ್ಮ ಮನೆಯಿಂದ ಹೈವೇಗೆ ಸ್ವಲ್ಪ ದೂರ ಇದೆ. ಹಾಗೆ ಹೈವೇ ಹತ್ತಿರ ಎಲ್ಲಾದರೂ ಒಂದು ಸ್ಕೂಟಿ ಇಟ್ಟು ಅಲ್ಲಿಂದ ಬಸ್ಸಲ್ಲಿ ಬ್ರಹ್ಮಾವರಕ್ಕೆ ಹೋಗಬೇಕು. ಬ್ರಹ್ಮಾವರದಲ್ಲಿ ಇದೆ, ಹಾಗೆ ಸ್ಕೂಟಿಯಲ್ಲಿ ಹೋಗಬೇಕು. ತುಂಬ ಬಿಸಿಲು. ಟೈಮೀಗ ಒಂದು 12:30 ಆಯಿತು. ಅಲ್ಲಿ ತನಕ ಹೋಗಿ ಸ್ಕೂಟಿ ಇಟ್ಟು ಬಸ್ ಹತ್ತಿ ಹೋಗಿ ಪುನಃ ಬರಬೇಕು. ಮಧ್ಯಾಹ್ನ ಲಂಚಿಗೆ ಸೌತೆಕಾಯಿ ಕೊದ್ದಲು, ಆಮೇಲೆ ಒಂದು ಆಮ್ಲೆಟ್ ಮಾಡುವ ಅಂತಿದ್ದೀನಿ. ಸಿಂಪಲ್. ನಾನಂದರೆ ಎಲ್ಲರೂ ತೊಗೊಳ್ಲಿಕ್ಕೆ ಹೋಗಿದ್ದಲ್ಲ, ಬರುವಾಗ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಸಿಂಪಲ್ ಇವತ್ತು ಊಟ ಸಾಕು ಅಂತ ಇಬ್ಬರಿಗೆ. ಮಗನಿಗೆ ಇವತ್ತು ಹಾಫ್ ಡೇ. ಅವನಿಗೆ ಬರಲಿಕ್ಕೆ ಹೊತ್ತಾಯಿತು, ಕರ್ಕೊಂಡು ಬರ್ಲಿಕ್ಕೆ ಹೋಗ್ಬೇಕೀಗ ಅವನನ್ನು. ಅಂದರೆ ದೊಡ್ಡ ಮಕ್ಕಳಿಗೆಲ್ಲ ಎಕ್ಸಾಮ್ ಆಗ್ತಾ ಉಂಟಲ್ಲ, ಹಾಗೆ ಅವನಿಗೆ ಹಾಫ್ ಡೇ. ಇನ್ನು ಒಂದು ವಾರ ಇದ್ದಾನೆ. ಅವನೊಳ್ಳೆ ಮಲಗಿ ಊಟ ಮಾಡಿ ಬರ್ತಾನೆ ಸ್ಕೂಲಿಂದಲೇ. ನಮಗೆ ಯಾರಿಗೂ ಬಿಡೋದಿಲ್ಲ ಈಗ, ಗಲಾಟೆ ಮಾಡ್ತಾ ಇರ್ತಾನೆ ಈಗ. ಹಾಗೆ ಅವನು ಬರೋದ್ರೊಳಗೆ ಬೇಗ ಊಟ ಮಾಡಿ ಮುಗಿಸಿದ್ರೆ ಎಲ್ಲ ಸ್ವಲ್ಪ ಆರಾಮಾಗ್ತದೆ. ನಂದು ಎಲ್ಲರೂ ಸಹ ಸಿಕ್ತು, ಅದೇ ಖುಷಿ ಆಯಿತು. ತುಂಬ ಸಮಯ ಆಯಿತು ನಾನು ಕಾಯ್ತಾ ಇದ್ದಿದ್ದೆ, ಎಲ್ಲರೂ ಸಿಕ್ಕಲಿಲ್ಲ ಅಂತ ಮಾಡಿಸ್ಕೊಂಡ್ಬಿಟ್ಟೆ. ಬಂದರು ನಮ್ಮ ರಾಜ್ಕುಮಾರ. ಏನಿರಿಗೆ ಸರ್ಪ್ರೈಸ್ ಅದನ್ನು ಬಂದಿದ್ದೆ. ಇರೇ ಪಾಪ ಸಾಕಾಪುಣ್ಣತ್ತ ಬನ್ನಾಗ ಬಂದು ಫ್ರಿಜ್ the surprise. This is surprise limbu juice.
ಬಾಬು ಪಾಪ ಸಾಕತಿ ಪುನತ ಮಧ್ಯಾಹ್ನ ಬಂದಾಗ ಬಂದ ಡ್ರೆಸ್ ತೆಕ್ಕೊಡಕ ಡ್ರೆಸ್ ಅವ್ರಿಗೋಸ್ಕರ ಲಿಂಬು ಜ್ಯೂಸ್ ಮಾಡ್ತೀನಿ ಯಾರು ಪಾಪ ಮಧ್ಯಾಹ್ನ ಬರ್ತಾ ಇರತ್ತ ಸಾಕ ಪುಣ್ಣವ್ರಿಗೆ ಬಂದು ಮತ್ತೆ ಪುದಾದ ಮಂತಾರ ಸ್ಕೂಲುಡ ಒನಶ್ ಮಂತಾರ ದಾದಿತ್ತು ಒನಶಗೆ ಬಟರ್ ಮಿಲ್ಕ್ ಇತ್ತು ಬಸ್ಸಲ್ಲೇ ಶಾರ್ ಇತ್ತು ಇದು ಉಂಡರ ಓಕೆ ದೈ ಗುದ್ದೀನಿ ಯಾರ ಇನ್ನ ಬಾಬು ದೈ ಗುದ್ದೀನಿ ಬ್ಯಾಡ್ ಗರ್ಲ್ ಅಂದೆ ಸಿದ್ಧಾಂತ್ ಶೆಟ್ಟಿ ಅಣ್ಣ ಈರು ಸಿದ್ಧಾಂತ್ ಶೆಟ್ಟಿ ಈರು ಸಿದ್ಧಾಂತ್ ಶೆಟ್ಟಿ ಈರಣ್ಣ ಸಿದ್ಧಾಂತ್ ಶೆಟ್ಟಿ ಮಂದ ಅಣ್ಣ ಸಿದ್ಧಾಂತ್ ಇನ್ನ ಶೆಟ್ಟಿ ಪಾಪ ಎನ್ನ ಬಾಬುಗೆ ತುಪ್ಪದ್ರವನ್ ಪೇರತ್ತ ಪೂರಕ್ಲ ಸ್ಕೂಲಡ ఈరోజే పాపద బాబు స్కూల్ ఓడిపోను అంతే పో ఇన్న ఫ్రెండ్ ఓలిపోను ఏం కదా అదగుతాడు ఆరా ಅವ್ರು ಕೆನಡಾ ಅಡಿಪುನ್ನ ಇರಗುತ್ತೆ ಜೈರಿಕೇಂಡು ಜರ ಇನ್ನ ಫ್ರೆಂಡ್ ಓಲಿಪುನ್ನಂದು ಎಂತ ತೇರ ಬಲೆ ಜೂರ್ ಚಾಚಿಗ ఒక భయ్యా గోబుగా हाँ 3 1 4 5 good 6 7 उल्टा सर 8 सर 8 बರುತ್ತೆ जर हाँ 9 ಅಂತ 8 ಎಷ್ಟು ಲೆಕ್ಕ ಬರಪ್ಪಾರ ರಬ್ಬರ್ ಪೆನ್ಸಿಲ್ ಬೋರ್ಡ್ ಇತ್ತು ಒಂದಪ್ಪ ಒಂಜಿ ಬಾಕಿ ಉಂಡಿರೆ ಮೂರು ರಬ್ಬರ್ ಪೆನ್ ಬುಕ್ ಒಂದು ಪೆನ್ಸಿಲ್ ಹಾಗೆ ಕಟ್ಟಪ್ಪ ಜೆ ರಬ್ಬರ್ ಪೆನ್ ಅಯ್ಯೋ 9 10 ಗುಡ್ ಸಂಜೆ ಈಗ ಒಂದು 4:30 ಆಯಿತು ಚಹಾ ಮಾಡುವ ಅಂತ ಹೊರಟೆ ಆಮೇಲೆ ಸ್ವಲ್ಪ ತಿಂಡಿ ಇದೆ ಅಂತ ಇದು ಬೆಲ್ಲ ತೆಂಗಿನಕಾಯಿ ಹಾಕಿ ಮಾಡ್ತಾರಲ್ಲ ಮಡ್ತಿ ನಡ್ಡಿ ಅಂತ ಹೇಳ್ತಾರೆ ಅದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ನಾನು ನನಗೆ ಇಷ್ಟ ಆಗುತ್ತೆ ಮಗನಿಗೂ ಇಷ್ಟ ನಾವಿಬ್ಬರು ತಿಂತೇವೆ ಚಾದೊಟ್ಟಿಗೆ ಓಕೆ ಮತ್ತಿದು ಸ್ಟಾರ್ಟ್ ಮಾಡುವ ಅಂತ ಬಾಲೇನಿ ಬೇಗ ಬೈದೆತ್ತ ಅಂಚದು ಈಗ ಕಡುವನ ಸ್ಕೊರ್ಜಿ ಸ್ಕೂಲಲ್ಲಿ ಆ್ಯಕ್ಚುಲಿ ವನಸ್ ಇಕ್ಕೊಂಡು ಆದರೆ ಅವನು ಸ್ಕೂಲಲ್ಲಿ ಊಟ ಮಾಡ್ತಾನೆ ಅಂತ ನನಗೆ ಡೌಟು ಅದಕ್ಕೆ ನಾನು ಸಂಜೆ ಬಂದ ಮೇಲೆ ಅವನಿಗೆ ಊಟ ಕೊಡೋದು ಅದಕ್ಕೆ ಈಗ ಊಟ ರೆಡಿ ಮಾಡ್ತಾ ಇದ್ದೇನೆ ಅವನಿಗೊಂದು ಎಗ್ ಬೇಕು ಎಗ್ ಮತ್ತು ಕರ್ಡ್ ಇದ್ದರೆ ಸಾಕು ಇದೀಗ ಊಟ ಕೊಡಬೇಕೀಗ ಅವನಿಗೆ ನೋಡಿ ಅಂತೆ ನಮ್ಮನೆಯದು ಹುಂಜ ಇದೊಂದು ಪುಳಿ ಮುಚ್ಚಿ ಮಾಡ್ಬೋದು ಆಮೇಲೆ 2 ಹುಂಜ ಇದೆ ಒಂದು ತಂದೂರಿ ಮತ್ತೊಂದು ಬಿರಿಯಾನಿ ಮೆಲ್ಲ ಮಾಡ್ಬೋದು ಆಮೇಲೆ ಪೆರಡೆ ಎಲ್ಲ ಇದೆ ಅಲ್ಲ ಅದನ್ನೆಲ್ಲ ಒಂದು ಸಾರು ಮಾಡ್ಬೋದು ವಿಡಿಯೋ ನೋಡಿದವ್ರು ಬಾಯಲ್ಲೆಲ್ಲ ನೀರು ಬರ್ತಾ ಉಂಟಾ ಅಂತಲ್ಲ ನಮ್ಮನೆ ಹುಂಜ ನೋಡಿ ಮತ್ತೊಂದು ಹುಂಜ ಇಲ್ಲಿ ಉಂಟು ಈಗಳೆ ನೋಡಿ ಇಲ್ಲೊಂದು ಉಂಟು ಮತ್ತೆ ಮನುಷ್ಯರ ನೀವು ಬಾಸ್ ಇಲ್ಲಿ ಬನ್ನಿ ದೊಡ್ಡಂದು
ಹ್ಞೂ ಇಂಚಿ ಬೆಲೆ ತಾರೆಗೆ ಬುರುಬೇಕಾ ಬೆಲೆ ನಮ್ಮನೇಲಿ ಸರ್ತಿ ತುಂಬ ಕೋಳಿ ಮರಿ ಆಗಿದೆ. ಚಿಕ್ಸ್ ಸ್ಮಾಲ್ ಚಿಕ್ಸ್ ಆಗಿದೆ. ಅದನ್ನೆಲ್ಲ ನಿಮಗೆ ತೋರಿಸುವ ಅಂತಿದ್ದೇನೆ. ನೋಡಿ ಓನರ್ ಇವ್ರೆ ಆಯ್ತಾ, ಚಿಕ್ಸ್ ಇದು ಓನರ್ ಇವ್ರು ಬಾಸ್ ಅಲ್ವಾ, ನೀವೇ ಅಲ್ಲ ಓನರು ಚಿಕ್ಸ್ ಇದು ಅಲ್ಲವಾ? ಅವ್ರ ಮಮ್ಮ ಜೋರಿದ್ದಾರೆ. ಯಾರು? ಓ ಅಲ್ಲಿ ಒಂದಿದೆಯಾ? ಅದು ನಾನೇ ನೋಡಲಿಲ್ಲ. ಓ ಕ್ಯೂಟ್ ಉಂಡು ಕೊಡಪುಣು. ಓ ಉಪದ್ರವ ಅಂತಾರೆ ಅಲ್ಲಿ. ಬಲೆ ಪೊಯ್ ಚೂರು ಅನಸ್ಕೊಂಡು ಬಗ ಇದು ಯಾಪಲ್ಲ ಅನಸ್ಕೊಂಡು ಬರುತ್ತೆ. ನೀವು ಅನಸ್ಕೊಂತೀವಿ ಬಲೆ. ಹಾಂ ಓಡಿಗೀರ दादा मन तंदुला रप्पीरा हाँ व्हाट यू आर डूइंग दादा मन कुन हाँ दೈಕ್ಲೆಗ್ ನೀರು ಪಾಡ್ನ ಯಾವ ಬಾಬುನ ಕೆಲಸನೇ ಜೋರು. ಓಕೆ ಅಂದ ಅಯ್ಯೋ ಏತು ಕಷ್ಟ ಪಡ್ಪವ್ರಿಗೆ ಇರ वो कलर फ्लावर आप इनो वो कलर टॉमी याव ये नीर बज्जे आते चिन्नेट बेबी ट्री అవులండి బజాయ్ అవులో అవులో కా కా అవులో ಅಲ್ಲಿ ಬೇತ ಬರಕ್ ರೇಟ್ ಒಂದು ఒక ಬೂತ ಬರುತ್ತಡ ಮುರಾಳಿ ನಡ್ನಿ ಅವೇ ತಲೆ ಎಷ್ಟು ಶೋಕ್ ಚಿಗುರುದಂಡ ವಾವ್ ಬೆಡ್ಡೆ ಆತ ಅವಲ್ಲ ಇರೇ ನಡ್ತೀನ ಬೇತಕ್ಲಿ ನಡ್ತೀನ ಒಂದು ಎಷ್ಟು ಶೋಕೊಂಡು ಇಟ್ಟು ಚಿಗುರುಣ್ಣತ ಈ ರೆಡ್ ನೀರು ಪಾಡು ಬರತ್ತ ಒಂದು ನೀರು ಕೋಡೆ ಪಾಡಿಕೊಳ್ಳು ಇನ್ನು ಚಿಗುರದಿಲ್ಲ ಆಂಡ್ ಪಾಡಿ ಅಂದ ಓಕೆ 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 ಹಾಂ ಇನ್ನು ಗಾರ್ಡನ್ ಗಂಚೆ ಹಾಂ ಇಟ್ ಓ ಕಲರ್ ಫ್ಲವರ್ ಅಪ್ಪಣ್ಣು ಪಿಂಕ್ ಓಕೆ ಅಲ್ಲಿ ಟಾಮಿ ದಾದ ಮಾಡ್ತಾನ ಸೇಮ್ ಏನೋ ಸ್ನೇಕಾ ಇಜ್ಜಿ ಐಕೆ ಪನ್ಪೇನೆ ಒರಿ ಪುರ ಒಂಜಿ ಸ್ಪೋರ್ಟ್ ಚಿ ಪಂಡಕ್ಕೇನು ಜರತ್ತೆ ಇರ ಸ್ನೇಕ್ ಪುರ ಬರ್ಪುಂಡು ಒಂದು ನಾಂಡಲ್ಲ ಸ್ನೇಕ್ ಎತ್ತನೇ ಇರ ತೋಜು ಜೊತೆ ವಾವ್ ಬ್ಯೂಟಿಫುಲ್ ನನ್ನ ಸಾಮಾನು ಚೀಟಿ ಅಂದೆ ನೀನು ನೋಡಿ ನಮಗೆ ಏನು ಸಿಕ್ತು ಅಂತ ತೋಟಕ್ಕೆ ಬಂದಾಗ ನಮ್ಮನೆ ಹತ್ರ ತುಂಬ ನವಿಲು ಬರ್ತದೆ. ಅದರದ್ದು ನವಿಲು ಗರಿ ಸಿಕ್ಕಿದೆ.
ಚಂದ ಉಂಟಲ್ಲ ಅಪ್ಪುವಿನ ಹಾಗೆ. ನಮ್ಮನೇಲೊಂದು ಟೈಗರ್ ಬಂದಿದೆ ನೋಡಿ. ಟೈಗರ್ ಡ್ಯಾನ್ಸ್, ಟೈಗರ್ ವಾಕಿಂಗ್, ವಾಕಿಂಗ್ ಟೈಗರ್, ಟೈಗರ್ ವಾಕಿಂಗ್. ಎನ್ನ ಕೈತಲ್ ಬರೋದುಂಡಪ್ಪು, ಇನ್ನೊಂದು ತಿನ್ರನಾ, ಇನ್ನೊಂದು ತಿನ್ನೀರ ಬರೋದಿಪ್ಪನ ಇಂಥ ಹೋಗ್ತದೆ ಕ್ಯೂಟ್. ಹೌದಾ, ದುಮ್ಮು ಮಲ್ಲ ಸ್ಟೈಲ್ ಹಾಕೊಂಡಿತ್ತು, ಮಿತ್ತು ಪೋತಿತ್ತು ಅದೇಪ್ಪು ಇತ್ತಲ್ಲ. ಬಲ್ತೊಂಬಲ್ತೊಂದು ಬರ್ಪೀನಿ ಕೈತಲ್ಲ ಎಂಕಲನ. ಹ್ಞೂ ಹಾಂ ಓಬಾ ಬಚ್ಚಿ ಕೊಲ್ಲೋದುಂಡು ಇತ್ತೆ, ಬಚ್ಚಿ ಕೊಲ್ಲೋದುಂಡು ಪಂಡ ಇನ್ನ ಕೋಪ ಪೂರ ಸರಿ ಅಂಡ. ಬಾಯ್. ಇವತ್ತಿದ್ದು ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹೀಗೆ ಸಪೋರ್ಟ್ ಮಾಡ್ತೀರಿ, ಇನ್ನೂ ಸಹ ಹೆಚ್ಚಿನ ವಿಡಿಯೋ ಹಾಕ್ತೀನಿ ನಾನು. ಓಕೆ ಬಾಯ್, ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಗುಡ್ ನೈಟ್.